ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಡೆ ಸೈಗೋಳಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಅರ್ಪಿಸುವ ಮೂಲಕ ಸಂವಿಧಾನ ದಿನವನ್ನು ಆಚರಣೆ ಮಾಡಲಾಯಿತು. ಸಂವಿಧಾನ ದಿನದ ಅಂಗವಾಗಿ ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಪ್ರಸ್ತಾವನೆಯನ್ನ ಬಿಎಂ ಪ್ರಸಾದ್ ಕಮಾಂಡೆಂಟ್ ಅವರು ಬೋಧಿಸಿದರು. ಇದೇ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಕೆಎಸ್ಆರ್ಪಿ 7ನೇ ಪಡೆಯ ಕಮಾಂಡೆಂಟ್ ಬಿಎಂ ಪ್ರಸಾದ್ ಅವರು ಮಾತನಾಡಿ, ಭಾರತ ದೇಶದೆಲ್ಲೆಡೆ ಇಂದು ಸಂವಿಧಾನ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ನವೆಂಬರ್ 26, 1949ರಲ್ಲಿ ಸಂವಿಧಾನವನ್ನ ಮಂಡಿಸಲಾಯಿತು. ನಂತರ ಜನವರಿ 26, 1950ರಂದು ಸಂವಿಧಾನವನ್ನ ಅಂಗೀಕರಿಸಲಾಯಿತು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಹಾಯಕ ಕಮಾಂಡೆಂಟ್ ಹೇಮಕುಮಾರ್ ಪಿ, ಮಹದೇವ ಸ್ವಾಮಿ ಎಸ್, ರಾಜು ಹಾಗೂ ಇನ್ಸ್ಪೆಕ್ಟರ್ಗಳಾದ ಕೃಷ್ಣಪ್ಪ ಪೂಜಾರಿ, ಸಬ್ ಇನ್ಸ್ಪೆಕ್ಟರ್ ಅವಿನಾಶ್ ಎಸ್, ಸಹಾಯಕ ಆಡಳಿತಾಧಿಕಾರಿ ಶಾರದಾ ಕೆಎಂ ಮತ್ತು ಲಿಪಿಕಾ, ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಅಸೈಗೋಳಿ.